ಗೋಲ್ಗಪ್ಪ ಅಂದ್ರೆ ಬಹುತೇಕ ಜನರಿಗೆ ಅಚ್ಚುಮೆಚ್ಚು. ಆದರೆ ಗೋಲ್ಗಪ್ಪದ ರುಚಿಯನ್ನು ಹೆಚ್ಚಿಸಲು ಅದಕ್ಕೆ ಶೌಚಾಲಯ ಸ್ವಚ್ಛಗೊಳಿಸಲು ಬಳಸುವ ಹಾರ್ಪಿಕ್ ಮತ್ತು ಯೂರಿಯಾ ಗೊಬ್ಬರ ಬಳಸಿರುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗೋಲ್ಗಪ್ಪ ಪ್ರಿಯರಿಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಸ್ವಲ್ಪ ಹೆದರಿಕೆ ಕೂಡ ಆಗ್ತಾ ಇದೆ. ಯಾಕೆಂದರೆ ಇದು ಆಗಿರುವಂಥದ್ದು ಜಾರ್ಖಂಡ್ನ ಗರ್ವಾದಲ್ಲಿ. ಕೆಲ ವ್ಯಕ್ತಿಗಳು ಇಂತಹದೊಂದು ಕೃತ್ಯವನ್ನು ಎಸಗ್ತಾ ಇರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಮನೆಯೊಂದರ ಮೇಲೆ ದಾಳಿಯನ್ನು ಕೂಡ ನಡೆಸಿದ್ದಾರೆ. ಪೊಲೀಸರ ದಾಳಿಯ ವೇಳೆ ಇಬ್ಬರು ವ್ಯಕ್ತಿಗಳು ಗೋಲ್ಗಪ್ಪ ತಯಾರಿಸಲು ಬಳಸುವ ಹಿಟ್ಟನ್ನು ಕಾಲಿನಲ್ಲಿ ತುಳಿತಾ ಇರುವಂಥದ್ದು ಕಂಡುಬಂದಿದೆ. ಬಳಿಕ ಅವರನ್ನು ವಿಚಾರಣೆ ನಡೆಸಿದಾಗ ಗೋಲ್ಗಪ್ಪದ ರುಚಿ ಹೆಚ್ಚಿಸಲು ಅದಕ್ಕೆ ಯೂರಿಯಾ ಮತ್ತು ಹಾರ್ಪಿಕ್ಕನ್ನು ಕೂಡ ನಾವು ಬಳಸ್ತೇವೆ ಅನ್ನುವುದನ್ನು ಒಪ್ಪಿಕೊಂಡಿದ್ದಾರೆ. ಏನು ವೈರಲ್ ಆದ ಈ ವಿಡಿಯೋದಲ್ಲಿ ಇಬ್ಬರು ಪುರುಷರು ತಮ್ಮ ಕಾಲುಗಳಿಂದ ಗೋಲ್ಗಪ್ಪ ತಯಾರಿಸಲು ಬಳಸುವ ಹಿಟ್ಟನ್ನು ಬೆರೆಸೋದನ್ನು ಕಾಣಬಹುದು. ಪ್ಯಾಕ್ ಮಾಡಿದ ಗೋಲ್ಗಪ್ಪಗಳು ಕೂಡ ಅಲ್ಲೇ ಪಕ್ಕದಲ್ಲಿ ಬಿದ್ದಿರೋದನ್ನು ಕೂಡ ನಾವು ವಿಡಿಯೋದಲ್ಲಿ ನೋಡಬಹುದಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಅಂಗಡಿ ಮಾಲೀಕರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಇದು ಬೇರೆ ರಾಜ್ಯದಲ್ಲಿ ಆಗಿರುವ ವಿಡಿಯೋ ಆದರೂ ಕೂಡ ನಮಗೂ ಕೂಡ ಬರುವಂತಹ ಏನು ಅಲ್ಲಿ ಪ್ಯಾಕೆಟ್ ನಾವು ಗಮನಿಸಿದರೆ ಗೊತ್ತಾಗುತ್ತೆ. ಪ್ರತಿಯೊಂದನ್ನು ಕೂಡ ಇಲ್ಲೇ ತಯಾರು ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಬೇರೆ ರಾಜ್ಯದಿಂದಲೂ ಕೂಡ ಬರುವಂಥದ್ದು ಕೂಡ ಇರುತ್ತೆ. ಆದರೆ ಈ ರೀತಿಯಾಗಿ ಅದನ್ನು ಬಳಕೆ ಮಾಡುವ ಸಂದರ್ಭದಲ್ಲಿ ಅಥವಾ ತಯಾರು ಮಾಡುವ ಸಂದರ್ಭದಲ್ಲಿ ಮತ್ತು ವಿಡಿಯೋದಲ್ಲಿ ನಾವು ಸೆರೆಯಾಗಿರುವಂಥ ವ್ಯಕ್ತಿಗಳು ಏನಿದ್ದಾರೆ ಅಲ್ಲಿ ಪೊಲೀಸರು ರೈಡ್ ಮಾಡಿ ಅವರ ವಿಚಾರಣೆಗೊಳಪಡಿಸಿದಾಗ ರುಚಿ ಹೆಚ್ಚಳ ಮಾಡೋದಕ್ಕೆ ನಾವು ಯೂರಿಯಾ ಗೊಬ್ಬರ ಮತ್ತು ಹಾರ್ಪಿಕ್ಕನ್ನು ಬಳಕೆ ಮಾಡ್ತೇವೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಈಗ ತುಂಬ ಜನರಿಗೆ ಚಿಂತೆಗೀಡು ಮಾಡುವಂಥದ್ದು. ಯಾಕೆಂದರೆ ತುಂಬ ಜನ ಇದನ್ನು ತಿನ್ನುವವರು ಇದ್ದಾರೆ. ಸೊ ಟೇಸ್ಟ್ನ ಹಿಂದುಗಡೆ ಈ ಥರದ ಒಂದಷ್ಟು ಪದಾರ್ಥಗಳನ್ನು ಅಂದರೆ ಅದು ಕೂಡ ತುಂಬ ಡೇಂಜರಸ್ ಆಗಿರುವಂತಹ ಯೂರಿಯಾ ಗೊಬ್ಬರ ಮತ್ತು ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಬಳಸುವಂತಹ ಹಾರ್ಪಿಕ್ಕನ್ನು ಬಳಸ್ತಾ ಇದ್ದಾರೆ. ಬಹುಶಃ ನಾವು ಆರೋಗ್ಯ ಇಲಾಖೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಪಾನಿಪುರಿಯನ್ನು ಇಲ್ಲಿ ಗೋಬಿ ಮಂಚೂರಿಯನ್ನು ಕೃತಕವಾಗಿ ಅದಕ್ಕೆ ಕಲರ್ ಹಾಕ್ತಾರೆ ಅನ್ನೋದನ್ನು ಬ್ಯಾನ್ ಮಾಡಿತ್ತು. ಈ ಥರದ ಒಂದಷ್ಟು ರೈಡ್ಗಳನ್ನು ಮಾಡಿತ್ತು. ಸೊ ಕರ್ನಾಟಕದಲ್ಲೂ ಕೂಡ ಆರೋಗ್ಯ ಇಲಾಖೆ ಈಗ ಸಾರ್ವಜನಿಕರ ಈ ಸಂಶಯಗಳು ಏನಿದೆ ಡೌಟ್ಗಳನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಬಿಕಾಸ್ ಬೇರೆ ರಾಜ್ಯದಲ್ಲಿ ಆಗಿರುವ ವಿಡಿಯೋ ಆದರೂ ಕೂಡ ಕರ್ನಾಟಕದಲ್ಲಿ ಈ ಥರದ ಖಾದ್ಯಗಳನ್ನು ತಿನ್ನುವವರಿಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಭಯ ಶುರು ಆಗಿಯೇ ಆಗುತ್ತೆ ಅಥವಾ ಸ್ವಲ್ಪ ಹೆದರಿಕೆ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಈ ಥರದ ಶಾಪ್ಗಳು ಎಲ್ಲಿದೆ ಅಥವಾ ಎಲ್ಲೆಲ್ಲ ಇದನ್ನು ಮಾರಾಟ ಮಾಡ್ತಾರೆ ಅಲ್ಲಿ ಕೂಡ ರೈಡ್ ಮಾಡಿ ನೈಜತೆಯನ್ನು ಜನರ ಮುಂದಿಡಬೇಕಾದ ಒಂದು ಅನಿವಾರ್ಯತೆ. ವೆರಿ ಸ್ಪೆಷಲಿ ಆಗಿ ಯೂರಿಯಾ ಗೊಬ್ಬರ ಮತ್ತು ಹಾರ್ಪಿಕ್ಕನ್ನು ಬಳಸ್ತಾರಾ ಅಥವಾ ಅಲ್ಲಿ ಅವರು ವಿಡಿಯೋ ಹೇಳಿಕೆ ಕೊಟ್ಟಿರುವ ಒಂದು ಸ್ಥಳದಲ್ಲಿ ಮಾತ್ರನಾ ಅಥವಾ ಎಲ್ಲ ಕಡೆ ಕೂಡ ಈ ಥರದ ಒಂದು ಬಳಕೆ ನಡೀತಾ ಇದ್ದೇನೆ ಅನ್ನೋದನ್ನು ಆರೋಗ್ಯ ಇಲಾಖೆ ಜನರ ಹಿತದೃಷ್ಟಿಯಿಂದ ರೈಡ್ ಮಾಡಿ ಜನರ ಒಂದು ಮಾಹಿತಿಗೆ ಈ ವಿಚಾರವನ್ನು ನೀಡಬೇಕಾಗುತ್ತೆ.